ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಹೆಚ್ಚಾಯಿ ನೀಡಿದವರ ಮಾತಾ ಕಡೆಟ್ಲ ಬಿಗುತ್ತ ಬಂದೋಬಸ್ತ್ ಪಾಸಿಟಿವಿಟಿ ರೇಟ್ ಕಮ್ಮಿ ಆತಲು ಆಂಡಲ ನಮ್ಮ ಜವಾಬ್ದಾರಿಡು ಕೆಲಸ ಮಲ್ಪೊಡಾತಲು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಶಕ್ತಿದಾಂತಿನಕ್ಲೆಗೂ ಪರಬೆರೆಗೂ ಕೊರೋನಾ ಲಸಿಕೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ರೋಟರಿ ಕ್ಲಬ್ ಬೊಕ್ಕ ಬ್ಯಾಂಕ್ ಆಫ್ ಬರೋಡಾದ ಒಟ್ಟು ಸೇರಿಗೆಡು ಕುಡ್ಲಡು ಸಂಚಾರಿ ಲಸಿಕಾ ಕೇಂದ್ರ ಉದಿಪನ ಉಚ್ಚಿಲ ರಾಜಮಾರ್ಗದ ಬರಿಟ್ ಬಚ್ಚಂಗಾಯ್ದ ಕುರ್ತಿಲ್ ಕಜವು ಮಾತ ದೊರೆತಿನ ಹುಬ್ಬಳ್ಳಿ ಗಾಡಿದಾಯಗ ದಂಡ ಮಹಾನಗರ ಪಾಲಿಕೆ ಸುತ್ತುಡು ಬ್ಲಾಕ್ ಸ್ಪಾಟ್ ಬೋರ್ಡ್ ಪಾಡ್ನ ಜಾಗೆಡು ಕಜವು ದಕ್ಕಂಡ ದಂಡ ಮೇಯರ್ ಪ್ರೇಮಾನಂದ ಶೆಟ್ಟಿ ಅನ್ಲಾಕ್ ಆಂಡಲ ಹೊರಡ್ದೊರನೆ ಬಸ್ಸಲಿನ ಮಾರ್ಗೋಗು ಜಪುಡಾಯರೆ ಕಷ್ಟ ಬಂದಡಿತ್ತಿ ನೀಡಿದವರ 50,000 ಖರ್ಚು ಬೂರುಂಡು ಸರ್ಕಾರ ಗುಮನ ಕೊರಡು ದಿಲ್ರಾಜ್ ಆಳ್ವ ವಾರ್ತೆದ ವಿವರ ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸೀಕ್ ನಿಯಂತ್ರಣಗೂ ಮಾತಾ ಬಂದೋಬಸ್ತ್ ಕ್ರಮಾದೆ ತೊಂದ ಜನಕುಲು ಈ ಬಗೆಟ್ ಜಿಲ್ಲಾಡಳಿತದ ಒಟ್ಟುಗೂ ಸಹಕಾರ ಕೊರಡುಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಕೇನೊಂದಿರ ಆರು ಶನಿವಾರ ಕುಡ್ಲಡು ಸುದ್ದಿಗಾರರ ಪಾತಿರಿಯರ ಕೊರೋನಾ ಸೀಕದ ನಿಯಂತ್ರಣ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಶನಿವಾರ ಕುಡ್ಲಡು ಸುದ್ದಿಗಾರರ ಪಾತಿರಿಯರ ದಕ್ಷಿಣ ಕನ್ನಡ ಜಿಲ್ಲೆಡು ಮಾತಾ ಬಂದೋಬಸ್ತ್ ಬೇತೆ ಬೇತೆ ಕ್ರಮದೆ ತೊಂದು ಕೊರೋನಾ ಸೀಕದ ನಿಯಂತ್ರಣಗೂ ಪುಣೆ ಒಂದುಂಡು ಈ ಬಗೆಟ್ ಸಾರ್ವಜನಿಕರು ಜಿಲ್ಲಾಡಳಿತದ ಒಟ್ಟುಗೂ ಕೈಜೋಡ್ಸಾವಡುಂದು ಕೇನೊಂಡೆರ ಪಾಸಿಟಿವಿಟಿ ರೇಟ್ ಕಮ್ಮಿ ಆತಂಡ ಈ ದುಂಬು ಮೂಜರ ಸಾರ ಕೊರೋನಾ ಪರೀಕ್ಷೆ ನಡಪಾಂದಿತ್ತಂಡ ಶುಕ್ರವಾರ ದಾಖಲೆ 11,000 ಜನಕ್ಕೂ ಕೊರೋನಾ ಪರೀಕ್ಷೆ ಮಲ್ತದಂಡ ಈ ಸರಾಸರಿ ತೂಂಡ ಪಾಸಿಟಿವಿಟಿ ರೇಟ್ ಕಮ್ಮಿ ಆತಂಡ ಸಾಮಾಜಿಕ ಅಂತರ ಕಾತನೋಡು ಮಾಸ್ಕ್ ಪಾಡನೋಡು ಎಂಕುಲು ಅನ್ಲಾಕ್ ಬಗೆಟ್ ಚಿಂತನೆ ನಡಪಾದ ನಮ್ಮ ಜವಾಬ್ದಾರಿಡು ಕೆಲಸ ಮಲ್ಪೊಡಾತನೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಪಂತೆರ ನಮ್ಮಲ್ಲಿ ಕಳೆದ ವಾರದಲ್ಲಿ ಅಂದರೆ 10ನೇ ತಾರೀಕು 12ನೇ ತಾರೀಕಿನ ಹಿಂದಿನ ವಾರದಲ್ಲಿ ನಮ್ಮ ಜಿಲ್ಲೆಯ ಪಾಸಿಟಿವಿಟಿ ರೇಟ್ 18% ಇತ್ತು. ಈಗ ಅದು 8.5% ಇದೆ. ನಮ್ಮಲ್ಲಿ ಟೆಸ್ಟ್ ಮಾಡ್ತಾ ಇರೋದು ನೋಡಿದ್ರೆ ಪ್ರತಿ ಸಲನೂ ಮುಂಚೆ 2,500 ಇಂದ 3,500 ಟೆಸ್ಟ್ ಮಾಡ್ತಾ ಇದ್ವಿ. ನಿನ್ನೆ ನಮ್ಮಲ್ಲಿ ದಾಖಲೆ 11,000 ಟೆಸ್ಟ್ ಆಗಿದೆ. ಅಂದರೆ 4 ದಿವಸಗಳಲ್ಲಿ ಮಾಡುವಂಥ ಟೆಸ್ಟ್ಗಳನ್ನು ಒಂದೇ ದಿವಸ ಇದನ್ನು ಮಾಡ್ತಾ ಇದ್ವಿ. ಯಾವುದು ನಂಬರ್ಗಳು ಜಾಸ್ತಿ ಬಂದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದೆ. ಅದು ಕೆಲವೊಂದು ದಿವಸ 10, 11 ಆ ಇದರೊಳಗಡೆ. ಆದರೆ ನಾವು ಪ್ರತಿ ದಿವಸ ಕಳಿಸುವಂಥ ಸ್ಯಾಂಪಲ್ಸ್ಗಳಲ್ಲಿ ಆಲ್ಮೋಸ್ಟ್ 8,000ದಷ್ಟು ನಾವು RT-PCR ಟೆಸ್ಟನ್ನೇ ನಾವು ಮಾಡ್ತಾ ಇರೋದ್ರಿಂದ 3-4 ದಿವಸಗಳಲ್ಲಿ ಬರೋ ಕೇಸಸ್ಗಳು ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒನ್ಲಿ ಥಿಂಗ್ ಅಂದರೆ ನಾವು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು, ಮಾಸ್ಕನ್ನು ಧರಿಸಬೇಕು, ಗುಂಪುಗಳಲ್ಲಿ ಇರೋದನ್ನು ಕಡಿಮೆ ಮಾಡಬೇಕು. ಲಾಕ್ಡೌನ್ ಎನ್ಫೋರ್ಸ್ಮೆಂಟ್ ಬಗ್ಗೆನೂ ಕೂಡ ಕೆಲವೊಬ್ಬರು ಇದರೊಳಗಡೆ ಹೇಳ್ತಾ ಇರ್ತಾರೆ. ಈ ವಿಷಯದಲ್ಲಿ ನಮ್ಮ ಜಿಲ್ಲೆ ಒಳಗಡೆ ನಮ್ಮದೇ ಆದಂಥ ಒಂದು ಕಾರ್ಪೊರೇಷನ್ ಇದೆ, ಪ್ರೊಡಕ್ಷನ್ ವಿಂಗ್ಸ್ಗಳಿದ್ದಾವೆ, ಪೋರ್ಟ್ ಇದೆ, ಬೇರೆ ಎಲ್ಲ ಕಡೆನೂ ಕೂಡ ಎಸೆನ್ಷಿಯಲ್ ಇಶ್ಯೂಗಳಲ್ಲಿ ಹೇಳ್ಕೊಂಡು ಓಡಾಡುವಂಥವ್ರ ಸಂಖ್ಯೆನೂ ಕೂಡ ಜಾಸ್ತಿ ಇರುತ್ತೆ. ಮತ್ತು ನಮ್ಮಲ್ಲೂ ಕೂಡ ಈ ಹಾಸ್ಪಿಟಲ್ಸ್ಗಳಿಗೆ ಬರುವಂಥವ್ರು ಬೇರೆ ಬೇರೆ ರೀತಿಯಾದಂಥ ಇದರೊಳಗಡೆ ಚಲನವಲನಗಳು ಜಾಸ್ತಿ ಕಾಣಿಸ್ತಾ ಇದೆ. ನಾನು ಪೊಲೀಸ್ ಕಮಿಷನರ್ ಅವರಿಗೂ ಮಾತಾಡಿ ಹೇಳಿದ್ದೀನಿ, SP ಅವರಿಗೂ ಮಾತಾಡಿ ಹೇಳಿದ್ವಿ. ಲಾಕ್ಡೌನ್ನ ಎನ್ಫೋರ್ಸ್ಮೆಂಟನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ನಾವೀಗ ನೆಕ್ಸ್ಟು ಅನ್ಲಾಕಿಗೂ ಕೂಡ ನಾವು ಪ್ಲ್ಯಾನನ್ನು ಮಾಡ್ಕೋಬೇಕಾಗಿದೆ. ನಮ್ಮಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗಿಲ್ಲ, ಮೇ ಬಿ 7 to 9 ಬಿಟ್ವೇ ಫ್ಲಕ್ಚುಯೇಟ್ ಆಗ್ತಾ ಇದೆ. ಹೋದ ವಾರಕ್ಕೆ ಕಂಪೇರ್ ಮಾಡಿದ್ರೆ 18%ಇಂದ ಈಗ 9%ಗೆ ಬಂದಿದೆ. ಜಸ್ಟ್ ಬಿಕಾಸ್ 11,000 ಟೆಸ್ಟ್ ಮಾಡೋದ್ರಿಂದ ಅದು ಒಂದು ಸ್ವಲ್ಪ ಜಾಸ್ತಿಯಾಗಿ ಕಾಣುತ್ತೆ. ಅದ್ರ ಬಗ್ಗೆ ಯಾರೂ ಕೂಡ ಗಾಬರಿ ಆಗಬೇಕಾಗಿಲ್ಲ. ಅವರವರು ರೆಸ್ಪಾನ್ಸಿಬಲ್ ಆಗಿ ಬಿಹೇವಿಯರ್ ಮಾಡಿದ್ರೆ ಸಾಕು. ಕುಡ್ಲಾ ಮಹಾನಗರ ಪಾಲಿಕೆ ಸುತ್ತುಡು ದಕ್ಕುನ ಕಜೌಲೆನು ಮೂಲೊಡ್ದೆ ಬೇತೆ ಬೇತೆ ಮಲ್ತದಿಯರೆ ಕ್ರಮದೆ ತುಂಡಲ ಕೆಲವರು ಒಂದಕ್ಕೆ ಸಾಕಾರ ಕೊರೊಂದಿಜ್ಜರ ನರಮಾಣಿ ದಾಂತಿನ ಜಾಗೆಡು ಕಜೌ ಪಾಡ್ನೇನು ತೂದು ಆ ಜಾಗೆಗೆ ಬ್ಲಾಕ್ ಸ್ಪಾಟ್ ಒಂದು ಬೋರ್ಡ್ ಪಾಡ್ದಂಡ ಅವಳು ಕಜೌ ದಕ್ಕಿರಂಡ ದಂಡ ಬೂರುಣೊಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ದೂರ್ದೆರ ಕುಡ್ಲಾ ಮಹಾನಗರ ಪಾಲಿಕೆ ಸುತ್ತುಡು ಇಲ್ಲಡ್ದು ದಕ್ಕುನ ವಸ್ತುಲೇನು ಒಟ್ಟು ಮಲ್ಪುನೆಕ್ ಸಂಬಂಧಪಟ್ಟದು ಪಾಕ ದೂರು ಬತ್ತಿ ನೀಡಿದವರ ಪಾಲಿಕೆ ಒತ್ತಿಡ್ದು ಮಾತಾ ಕ್ರಮಲೇನು ಕೈಕದೆ ತೊಂದುಂಡು ಮಾತಾ ರೀತಿದ ಕಜವು ಒಟ್ಟು ಮಲ್ತಿನೇನು ಇಂಗಡ ಮಲ್ತು ಕೊರುಡೊಂದು 1.5 ತಿಂಗಳುಡ್ದು ಕಟ್ಟುನಿಟ್ಟಾದು ಮೂಲಡೆ ಅವೆನು ಬೇತೆ ಬೇತೆ ಮಲ್ಪರೆ ಕ್ರಮದೆ ತೊಂದುಂಡು ಕೆಲವು ಕಡಿಟ್ಟು ಜನಕಲು ಉಂದೆಕ್ ಗುಮನ ಕೊರೊಂದಿಜ್ಜೆರಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಬೇಜಾರ್ ತೆರಿಪಾದೆರ ಜನದಾಂತಿನ ಜಾಗೆಡು ಕಜವದಕ್ಕೊಂದು ಪುನಃ ಜಾಗೆನು ಬ್ಲಾಕ್ ಸ್ಪಾಟ್ ಒಂದು ಗುರ್ತ ಮಲ್ತದಂಡ ಅಶೋಕನಗರದ ಸುಜಯ್ ಅಪಾರ್ಟ್ಮೆಂಟ್ ಕೈತಲು ಬ್ಲಾಕ್ ಸ್ಪಾಟ್ ಇತ್ತದು ಅಸೋಸಿಯೇಷನ್ ದಕ್ಕಲು ಸಿಸಿ ಕ್ಯಾಮೆರಾ ಪಾಡ್ತಿರ ನನ್ನ ಮಿತ್ತಗು ಅವಳು ಕಜವು ಪಾಡುಂಡ ಅಂಚಿನಕ್ಲೆಗು ಪಾಲಿಕೆ ದಂಡ ಪಾಡುಡು ಸಾರ್ವಜನಿಕರನ್ನ ಎಡ್ಡೆಪ್ಪುದ ದಿಟ್ಟಿಡು ಇಂಚಿನ ಬ್ಲಾಕ್ ಸ್ಪಾಟ್ಲಿನ ಗುರ್ತ ಮಲ್ಪೆರೆ ಪಾಲಿಕೆಗೂ ಸಹಾಯ ಸಹಕಾರ ಕೊರಡುಂದು ಮೇಯರ್ ಕೇನೊಂದೆರ ಅಲ್ಲಲ್ಲಿ ಸೆಗ್ರಿಗೇಷನ್ ಮಾಡದೆ
ಇರುವಂತಹ ಮನೆಗಳಲ್ಲಿ ನಮ್ಮ ಪೌರಕಾರ್ಮಿಕರು ಆ ಕಸವನ್ನು ಸಂಗ್ರಹಣೆ ಮಾಡ್ತಾ ಇಲ್ಲ. ಕಟ್ಟುನಿಟ್ಟಾಗಿ ತಾವು ವಿಂಗಡಣೆ ಮಾಡಿಯೇ ಕೊಡಬೇಕೆನ್ನುವಂತಹ ಒಂದು ಆದೇಶವನ್ನು ನಾವು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕೆಲವೊಂದು ಮನೆಯವರು ಈ ತ್ಯಾಜ್ಯವನ್ನು ನಿರ್ಜನ ಜಾಗಗಳಲ್ಲಿ ಎಸೆಯುವ ಮೂಲಕ ಕೆಲವೊಂದು ಬ್ಲ್ಯಾಕ್ ಸ್ಪಾಟ್ಗಳು ಈಗಾಗಲೇ ನಿರ್ಮಾಣಗೊಂಡಿದೆ. ಈ ನಿಟ್ಟಿನಲ್ಲಿ ಕೂಡ ನಗರ ಪಾಲಿಕೆಯ ನಮ್ಮ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿಗೆ ಯಾರು ಕಸವನ್ನು ತಂದು ಹಾಕ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದು, ಈ ಹಿನ್ನೆಲೆಯಲ್ಲಿ ನಮಗೆ ಸ್ಥಳೀಯ ಅಪಾರ್ಟ್ಮೆಂಟ್ಗಳು, ಇವತ್ತು ನಾವು ಅಶೋಕ್ ನಗರದ ಸುಜಯ್ ಅಪಾರ್ಟ್ಮೆಂಟಿನ ಎದುರುಗಡೆ ನಾವಿದ್ದೇವೆ. ಇಲ್ಲೊಂದು ಬ್ಲ್ಯಾಕ್ ಸ್ಪಾಟ್ ಇದ್ದು ಆ ಅಪಾರ್ಟ್ಮೆಂಟಿನ ಅಸೋಸಿಯೇಷನ್ ಅಧ್ಯಕ್ಷರುಗಳು ಮತ್ತು ಅಲ್ಲಿಯ ರೆಸಿಡೆಂಟ್ಸ್ ಈಗಾಗಲೇ ಒಂದು ಹೊಸ ಕ್ಯಾಮರಾವನ್ನು ಕೂಡ ಅದಕ್ಕೆ ಅಭಿಮುಖವಾಗಿ ಅಳವಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಯಾರಲ್ಲಿಗೆ ತಂದು ಕಸಗಳನ್ನು ಬಿಸಾಡ್ತಾ ಇದ್ದಾರೆ ಅವರನ್ನು ಕಂಡುಹುಡುಕುವಂತಹ ಕೆಲಸವೂ ಕೂಡ ನಮ್ಮ ಕಡೆಯಿಂದ ಆಗಿದೆ. ಅವರಿಗೆ ನಮ್ಮ ಕಡೆಯಿಂದ ಪೆನಾಲ್ಟಿಯನ್ನು ಹಾಕುವಂಥ ಕೆಲಸ ಕಾರ್ಯಗಳು ಕೂಡ ನಗರ ಪಾಲಿಕೆಯಿಂದ ನಡೀತಾ ಇದೆ. ಕೊರೋನಾ ಲಾಕ್ಡೌನ್ ದಾತ್ರ ಬಸ್సులు ಬಂದುಡುಪು ನೀಡಿದವರ ಅನ್ಲಾಕ್ ಆಂಡಲ ಒರೊಡ್ದೊರನೆ ಬಸ್ಸುಲೇನು ಮಾರ್ಗಗು ಜಪುಡಾಯರ 50,000 ರೂಪಾಯಿ ದಾತು ಖರ್ಚು ಮಲ್ಪುಡಾಪುಂಡು. ಅಂಚಾದು ಬಸ್ ಸಂಚಾರ ಸುರು ಮಲ್ಪು ನೀಡಿದ ಅನುಮಾನ ಉಂಡು. ಬಸ್ ದನಿಕ್ಲೆನ ಬೇಲೆದಕ್ಲೆನ ಸಮಸ್ಯೆ ಬಗೆಟ್ಟು ಸರ್ಕಾರ ಗುಮನ ಕೊರಡಾಯನ ಅಗತ್ಯ ಅಂದು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ದನಿಕ್ಲೆನ ಸಂಘದ ಗುರುಕಾರ್ಯರು ದಿಲ್ರಾಜ್ ಆಳ್ವ ಪಂತೆರ ಆರು ನಮ್ಮ ಕುಡ್ಲದೊಟ್ಟುಗು ಪಾತಿರ್ದು ಅಭಿಪ್ರಾಯ ತೆರಿಪಾದಿರ. ದಕ್ಷಿಣ ಕನ್ನಡ ಜಿಲ್ಲೆಡು ಲಾಕ್ಡೌನ್ ಪಿರದೆತ್ತಿ ನೀಡಿದ ಬೊಕ್ಕ ಬಸ್ ಸಂಚಾರ ಸುರುಮಲ್ಪುನ ಬಗೆಟ್ ಅಭಿಪ್ರಾಯ ತೆರಿಪಾದು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ದನಿಕ್ಲೆನ ಸಂಘದ ಗುರುಕಾರ್ಯರು ದಿಲ್ರಾಜ್ ಆಳ್ವ ಶನಿವಾರ ನಮ್ಮ ಕುಡ್ಲದೊಟ್ಟುಗು ಪಾತಿರಿಯರು. ಕೊರೋನಾ ನಿಯಂತ್ರಣ ದಿಟ್ಟಿಡು ರಾಜುಡು ಲಾಕ್ಡೌನ್ ಪಾಡ್ ನೀಡಿದವರ ಬಸ್ಲೆನ ಯಜಮಾನರು ಕಷ್ಟೊಡುಲ್ಲೆರು. ಕರಿನ 3 ತಿಂಗಳುಡ್ದು ಬಸ್ ಸಂಚಾರ ಉಂತುದುಂಡು. ತಾಂತ್ರಿಕ ಸಮಸ್ಯೆಲಿಡ್ದು ಗ್ಯಾರೇಜ್ಲಿಡು ಬಸ್ಲೇನು ಉಂತಾದುಂಡು. ಬಸ್ ಬಂದಿಡು ಉಪ್ಪು ನೀಡಿದವರ ಒರೊರ್ದೊರನೆ ಸಂಚಾರ ಸುರು ಮಲ್ಪರೆ ಸಾಧ್ಯ ಇಜ್ಜಿ 50,000 ದಾತು ಖರ್ಚು ಮಲ್ತದು ಬಸ್ ಮಾರ್ಗಗು ಜಪ್ಪುನಂಚ ಮಲ್ಪೊಡು. ನಾನೊಂಜಿ ಕಡೆಟು ಡೀಸೆಲ್ ಬೆಲೆ ಬಾರಿ ಏರ್ತುಂಡ. ಬಸ್ ಹಿಡಿದು ಬರ್ಪುನ ಆದಾಯ ಇಜ್ಜಿ ಅಂಚಾದು ಅನ್ಲಾಕ್ ಆಂಡಲ ಬಸ್ ಸಂಚಾರ ಸುರು ಮಲ್ಪುನೆಟ್ಟು ಅನುಮಾನ ಉಂಡು ಆರ್ಪಂಡೆರು. ಬಸ್ ಬೆಲೆದಕ್ಲೆನ ಬಸ್ ಯಜಮಾನರ್ನ ಸಮಸ್ಯೆದ ಬಗೆಟ್ ಸರಕಾರಗೂ ಮನವಿ ಕೊರೊಂದೆ ಉಲ್ಲ. ಆಂಡಲ ಸರಕಾರ ಎಂಕ್ಲೆನ ಸಮಸ್ಯೆಲೆಗೂ ಗುಮನ ಕೊಡ್ತಜಿ. ಬಸ್ ಬೇರೆದಕ್ಲೆಗೂ ಒವ್ವೆ ಪ್ಯಾಕೇಜ್ ಘೋಷಣೆ ಮಲ್ತದಜಿ. ಬಸ್ ಹಿಡಿದು ಬರ್ಪುನ ಆದಾಯನೂ ಲಕ್ಷಗಟ್ಲೆ ಬೇಲೆದಕ್ಲು ನಂಬೊಂದುಲ್ಲೆರ. ಈ ಮಾತ ಬಗೆಟ್ ಸರಕಾರ ಗುಮನ ಕೊರಡಾಯ್ನವು ಅಗತ್ಯ ಅಂದು ದಿಲ್ರಾಜ್ ಆಳ್ವ ಪಂಡೆರ. ಕಳೆದ 2 ತಿಂಗಳ ಅವಧಿಯಲ್ಲಿ ನಮ್ಮ ಬಸ್ಗಳು ಈಗ ವರ್ಕ್ಶಾಪಲ್ಲಿ ಐಡಲ್ ಆಗಿ ಬಿದ್ದಿದೆ. ಇಲ್ಲಿ ನಮ್ಮ ಇಡೀ ವ್ಯವಸ್ಥೆ, ಈ ನಮ್ಮ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ನಮ್ಮ ರೆವೆನ್ಯೂ ಆಗಿರ್ಬೋದು, ಕಂಪ್ಲೀಟ್ ಆಗಿ ನಮ್ಮ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಈಗಿನ ವ್ಯವಸ್ಥೆಯಲ್ಲಿ ನಮಗೆ ಇನ್ನೂ ಅನ್ಲಾಕ್ ಆದಂಥ ಸಂದರ್ಭದಲ್ಲಿ ಕೂಡ ಗಾಡಿ ಓಡಿಸಲಿಕ್ಕೆ ಕಷ್ಟದಂಥ ಪರಿಸ್ಥಿತಿ. ಯಾಕಂತೇಳಿದರೆ ನಮ್ಮ ಇವತ್ತೇನು ಡೀಸೆಲ್ನ ಬೆಲೆ ಇದೆ, 95 ರೂಪಾಯಿ ಡೀಸೆಲ್ನ ಬೆಲೆ ಇದೆ. ಮತ್ತು ಕಳೆದ ಜೂನಿಗೆ ಕಂಪೇರ್ ಮಾಡಿದರೆ 65 ರೂಪಾಯಿ ಇತ್ತು. ಆಲ್ಮೋಸ್ಟ್ ಒಂದು 30 ರೂಪಾಯಿ ಡೀಸೆಲ್ ಅಮೌಂಟ್ ಮೊತ್ತ ಜಾಸ್ತಿ ಆಗಿದೆ. ಸೊ ಈ ಕಾರಣದಿಂದ ನಮಗೆ ಯಾವುದೇ ರೀತಿಯ ಅನ್ಲಾಕ್ ಆದಂಥ ಸಂದರ್ಭದಲ್ಲಿ ಕೂಡ ನಮಗೆ ಗಾಡಿಗಳನ್ನು ಮಾರ್ಗಕ್ಕೆ ಇಳಿಸಲಿಕ್ಕೆ ತುಂಬ ಕಷ್ಟದ ಪರಿಸ್ಥಿತಿ ಮತ್ತು ಸಾಧ್ಯವಾಗೋದಿಲ್ಲ ಅಂತ ಹೇಳುವ ಭಾವನೆ ಕೂಡ ನಮಗೆ ಬರ್ತಾ ಇದೆ. ಯಾಕಂತೇಳಿದರೆ ಸರ್ಕಾರದ ಮಟ್ಟದಲ್ಲಿ ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದರೂ ಕೂಡ ನಿರಂತರವಾಗಿ ನಮ್ಮ ಟ್ಯಾಕ್ಸ್ ಎಕ್ಸೆಂಕ್ಷನ್ ಆಗಿರ್ಬೋದು ಅಥವಾ ಯಾವ ರೀತಿ ನಮ್ಮ ಡೀಸೆಲ್ನ ಸಬ್ಸಿಡಿ ಆಗಿರ್ಬೋದು ಮುಂತಾದ ಏನು ಬೇಡಿಕೆಗಳಿತ್ತು ನಮ್ಮ ನೌಕರರು ಯಾರಿದ್ದಾರೆ ನಮ್ಮೊಟ್ಟಿಗೆ ದುಡಿಯುವವರು, ಅವರಿಗೆ ಏನಾದರೂ ಪ್ಯಾಕೇಜ್ ಘೋಷಣೆ ಮಾಡಬೇಕಂತ ಹೇಳುವ ನಿರಂತರವಾದ ನಮ್ಮ ಬೇಡಿಕೆ ಇದ್ದರೂ ಕೂಡ ಸರ್ಕಾರ ಯಾವುದೇ ಮಟ್ಟದಲ್ಲಿ ನಮ್ಮನ್ನು ಕರೆದು ಮಾತಾಡಿಸುವಂಥ ಪ್ರಯತ್ನ ಇಷ್ಟುವರೆಗೆ ಮಾಡಲಿಲ್ಲ. ಇಡೀ ರಾಜ್ಯದ ವಿಷಯದಲ್ಲಿ ಮಾತಾಡಿದ್ರು ಕೂಡ ನಮ್ಮ ಸ್ಟೇಜ್ ಕ್ಯಾರೇಜ್ ಬಸ್ 9,000 ಬಸ್ಗಳಿದೆ. ಲಕ್ಷಾಂತರ ಮಂದಿ ಈ ಉದ್ಯಮವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ, ನಮ್ಮ ನೌಕರರಾಗಿರ್ಬೋದು ಅಥವಾ ನಮ್ಮ ಬಸ್ ಮಾಲಕರಾಗಿರ್ಬೋದು. ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಕರೆದು ಮಾತಾಡಿದರೆ ಮಾತ್ರ ಇದಕ್ಕೊಂದು ಏನಾದರೂ ಪರಿಹಾರ ಬರಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಖಂಡಿತವಾಗಿ ನಮ್ಮ ಈ ಏನು ಬಸ್ ಉದ್ಯಮ ಇದೆ, ಇವತ್ತು ನೀವು ನೋಡ್ಬೋದು ಸಾರಿಗೆ ಅಂದರೆ ನಿಮ್ಮ ಸರ್ಕಾರ ಸ್ವಾಮ್ಯದ ಸಾರಿಗೆ ವ್ಯವಸ್ಥೆಯಲ್ಲಿ ಕೂಡ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಬಸ್ ಓಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮಗೆ ಸರ್ಕಾರ ಯಾವುದೇ ರೀತಿ ಪರಿಹಾರ ಕೊಡಬೇಕಂತೇಳಿ. ಒಂದು ಸರ್ಕಾರ ಸ್ವಾಮ್ಯದ ಸಾರಿಗೆ ವ್ಯವಸ್ಥೆ ಆ ರೀತಿ ಹೇಳಿದರೆ ನಮ್ಮ ಖಾಸಗಿಯವರ ವ್ಯವಸ್ಥೆ ಹೇಗಿರ್ಬೋದು ಅಂತೇಳಿ ತಮಗೆ ಗೊತ್ತಾಗಬೇಕು. ಯಾಕಂತೇಳಿದರೆ ನಮ್ಮ ಇಡೀ EMIನ ವಿಷಯ ಆಗಿರ್ಬೋದು, ಟ್ಯಾಕ್ಸ್ನ ವಿಷಯ ಆಗಿರ್ಬೋದು, ಯಾವುದೇ ರೀತಿಯ ಪ್ಯಾಕೇಜ್ ಆಗಿರಲಿ ಅಥವಾ ಎಕ್ಸಂಪ್ಷನ್ ಆಗಿರಲಿ ಸರ್ಕಾರದ ಮಟ್ಟಿಂದ ಬರಲಿಲ್ಲ ಅಂತ ಹೇಳಿದರೆ ನಮಗೆ ತುಂಬ ಆಶ್ಚರ್ಯ ಮತ್ತು ಭಾರಿ ದುಃಖದ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ.
ತುಳು ಜನಕ್ಲಿನ ಸೂರ್ಯಚಂದ್ರನ ಗುರುತದ ಬಾವುಟಗೂ ಅಪಮಾನ ಮಲ್ತದಿನ ಸೂರ್ಯ ಎನ್ಕೆ ಪನ್ಪುನಾಯನ್ ಶುಕ್ರವಾರ ರಾತ್ರಿ ಬೆಂಗಳೂರು ಶ್ರೀರಾಮಪುರತ್ತ ಆಯನ ಇಲ್ಲಡೆ ಪೊಲೀಸರು ಪತ್ತಿದೆರ ಕುಡ್ಲಾ ಬರ್ಕೆ ಪೊಲೀಸ್ ಸ್ಟೇಷನ್ದ ಎಸ್ಐ ಹಾರೂನ್ ಅಖರ್ ಬರ್ಕೆ ಬೊಕ್ಕ ಉರುವ ಪೊಲೀಸರಿನ ಕೂಟ ಕಟ್ಟದು ವಿಶೇಷ ಕರ್ತವ್ಯಡು ಬೆಂಗಳೂರಿಗೆ ಪೋದು ಆರೋಪಿನ ಬಂಧನ ಮಲ್ತದು ಕುಡ್ಲಾಗ ಲೆತ್ತೊಂದು ಬೈದೆರ ತುಳು ಜನಕ್ಲಿನ ಸೂರ್ಯಚಂದ್ರನ ಗುರುತದ ಬಾವುಟಗೂ ಅಪಮಾನ ಮಲ್ತದಿನ ಸೂರ್ಯ ಎನ್ಕೆ ಪನ್ಪುನಾಯನ್ ಬೆಂಗಳೂರದ ಶ್ರೀರಾಮಪುರ ಒಂಜನೇ ಕ್ರಾಸ್ದ ಆಯನ ಇಲ್ಲಡು ಶುಕ್ರವಾರ ಬರ್ಕೆ ಪೊಲೀಸರು ಬಂಧನ ಮಲ್ತಿದೆರ ಸಾಮಾಜಿಕ ಜಾಲತಾಣದ ಟ್ರೋಲ್ ಪೇಜ್ ಪಾಡ್ದಿನ ಪೋಸ್ಟ್ಗೂ ಈ ಆರೋಪಿ ತುಳುನಾಡದ ಪತಾಕೆನು ಜೋಡುಗೂ ಎಡಿಟ್ ಮಲ್ತದು ಬೊಡ್ಚಾಂದಿನ ಬರೌದ ಸಂದೇಶ ಪಾಡ್ದು ತುಳು ಜನಕ್ಲಿನ ಏವ್ರಗೂ ಕಾರಣ ಆದಿತ್ತೆ ಈ ಬಗೆಟ್ ಪಾಲಿಕೆ ಸದಸ್ಯರು ಶಶಿಧರ ಹೆಗ್ಡೆ ಪೊಲೀಸ್ ಕಮಿಷನರ್ರೆಗೂ ದೂರು ಕೊಡ್ತಿದ್ದೆರ ಉರುವ ಸ್ಟೇಷನ್ ಕೇಸ್ ಪಾಡ್ದಿತ್ತೆರ ಈ ಕೇಸಿಡ ಆರೋಪಿನ ಪತ್ತೆರೆ ಬರ್ಕೆ ಸ್ಟೇಷನ್ ಎಸ್ಐ ಹಾರೂನ್ ಅಖ್ತರ್ ಉರುವ ಸ್ಟೇಷನ್ದ ಪೊಲೀಸರು ಪುಷ್ಪರಾಜ್ ಬೊಕ್ಕ ಪ್ರಕಾಶ್ ಬರ್ಕೆ ಸ್ಟೇಷನ್ದ ಶರತ್ ಮೊಕ್ಲೇನು ಸೇರ್ಸಾದ ವಿಶೇಷ ಕರ್ತವ್ಯಡು ಬೆಂಗಳೂರಿಗೂ ಕಡಪುಡ್ದಿತ್ತಲ ಆರೋಪಿ ಸೂರ್ಯನ ಇಲ್ಲು ನಾಡ್ಪತ್ತದು ಬಂಧನ ಮಲ್ತದು ಕೋರ್ಟ್ಗೂ ಹಾಜರಿ ಮಲ್ತೆರ ಆರೋಪಿಗೂ ನ್ಯಾಯಾಂಗ ಬಂಧನ ಪಾಡ್ದೆರ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜು ಶನಿವಾರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇಂಡಿಯನ್ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ರೋಟರಿ ಕ್ಲಬ್ ಕುಡ್ಲ ಬೊಕ್ಕ ಬ್ಯಾಂಕ್ ಆಫ್ ಬರೋಡಾದ ಒಟ್ಟು ಸೇರಿಕೆಡು ಶಕ್ತಿದಾಂತಿನ ಕ್ಲೆಗ್ ಆರೋಗ್ಯ ಕಾರ್ಯಕರ್ತರು ಕೊರೋನಾ ಇಂಜೆಕ್ಷನ್ ಕೊರ್ಪುನ ಸಂಚಾರಿ ಲಸಿಕಾ ಕೇಂದ್ರ ಉದಿಪನಾಂಡ್ ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ ಸಂಚಾರಿ ಲಸಿಕಾ ಕೇಂದ್ರ ಉದಿಪನ ಮಲ್ತೆರ ಆರೋಗ್ಯ ಕಾರ್ಯಕರ್ತರು ಗಾಡಿಲಿಡು ಪೋದು ಶಕ್ತಿದಾಂತಿನ ಕ್ಲೆಗ್ ಸಾಯ ಆಯರೆಗಾದ್ ಸಂಚಾರಿ ಲಸಿಕಾ ಕೇಂದ್ರದ ಉದಿಪನಾತಂಡ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲಾ ರೆಡ್ ಕ್ರಾಸ್ ಸೊಸೈಟಿ ರೋಟರಿ ಕ್ಲಬ್ ಬೊಕ್ಕ ಬ್ಯಾಂಕ್ ಆಫ್ ಬರೋಡಾದ ಒಟ್ಟು ಸೇರಿಗೆಡ್ ಅಟ್ಟಣೆ ಮಲ್ತದಿನ ಸಂಚಾರಿ ಲಸಿಕಾ ಕೇಂದ್ರಗೂ ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ ಚಾಲನೆ ಕೊರಿಯರ ಪರಬೆರೆಗೂ ಶಕ್ತಿದಾಂತಿನ ಕ್ಲೆಗ್ ಈ ವ್ಯವಸ್ಥೆ ಮಲ್ತದಂಡ ರೆಡ್ ಕ್ರಾಸ್ ಸಂಸ್ಥೆ ಒವ್ವೇ ಕೆಲಸನು ಕೈಕದೆ ತೊಂಡಲ ಅವೆನು ಪೊರ್ಲುಡು ನಡಪೌಂಡು ಜಿಲ್ಲಾಧಿಕಾರಿ ಪಂಡಿರ ನಮಗೆ ಇಲ್ಲಿ ರೆಡ್ ಕ್ರಾಸ್ ಇಂದನೂ ಕೂಡ ಒಬ್ಬರು ಒಂದು ಪ್ರಾಯೋಜಿತ ಒಂದು ವಾಹನವನ್ನು ಒಂದು ಕ್ಯಾರವಾನ್ ವಾಹನವನ್ನು ಉಚಿತವಾಗಿ ಇದರೊಳಗಡೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವೈದ್ಯರ ತಂಡವನ್ನು ಮಾಡಿಕೊಂಡು ಯಾರು ಭಾಳ ಬೆಡ್ ರಿಡನ್ ಆಗಿದ್ದಾರೆ, ಅಶಕ್ತರಿದ್ದಾರೆ, ಅವ್ರ ಮನೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂಥವ್ರನ್ನ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಒಂದು ಗೂಗಲ್ ಸ್ಪ್ರೆಡ್ಶೀಟಲ್ಲಿ ಅವರ ಮಾಹಿತಿಯನ್ನು ತಗೊಂಡು ಆಯಾ ಜನಗಳ ಅವರ ಒಂದು ಸೀರಿಯಸ್ನೆಸ್ಸನ್ನು ಇದನ್ನು ನೋಡಿಕೊಂಡು ಅವರ ಮನೆಗೇ ವ್ಯಾಕ್ಸಿನೇಷನನ್ನು ಕಳಿಸುವಂಥ ಒಂದು ಪ್ರೋಗ್ರಾಮನ್ನು ನಾವು ಅದನ್ನು ಮಾಡ್ತಾ ಇದ್ದೀವಿ. ಇಂಡಿಯನ್ ರೆಡ್ ಕ್ರಾಸ್ ಅವರು ಭಾಳ ಅಚ್ಚುಕಟ್ಟಾಗಿ ಇದು ಒಂದು ವಾಹನವನ್ನು ಕೂಡ ಸಜ್ಜು ಮಾಡಿದ್ದಾರೆ. ವೈದ್ಯಕೀಯ ತಂಡ ಅವ್ರ ಮನೆಗೆ ಹೋಗಿ ಆದಷ್ಟು ನಮಗೆ ಅಲ್ಲಿ ರಿಯಾಕ್ಷನ್ ಆಗದೇ ಇರೋ ಹಾಗೇನೂ ನಾವು ನೋಡ್ಕೋಬೇಕು. ಇಲ್ಲಿ ತನಕನೂ ಕೂಡ ಇದರಿಂದ ಯಾವುದೇ ರೀತಿಯಾದಂಥ ಅಡ್ವರ್ಸ್ ರಿಯಾಕ್ಷನ್ಸು ಇದರೊಳಗಡೆ ಆಗಿಲ್ಲ, ಮುಂದೆನೂ ಕೂಡ ಆಗದೇ ಇರೋ ಹಾಗೆ ನೋಡ್ಕೊಳ್ಳುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಜಿಲ್ಲಾಡಳಿತದ ಮೇಲೆ ಇದೆ. ಕಾರ್ಯಕ್ರಮಟ್ಟು ಪಾಲ್ದೆತ್ತೊನ್ನ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರ್ಲು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಗಾಡಿಲಿನ ಡ್ರೈವರ್ಲೆಗ್ ಸುರುತ ಗುಮನ ಕೊರ್ದು ಕೊರೋನಾ ಇಂಜೆಕ್ಷನ್ ಕೊರ್ಪುನ ಕಾರ್ಯ ಅಧಿಕೃತವಾದ ಶನಿವಾರ ಆತನಂದು ಪಂಡಿರ. ಒಟ್ಟಾರೆ ಎಲ್ಲ ದುಡಿಯುವಂಥ ವರ್ಗದವರು ಮತ್ತು ಪ್ರಥಮ ಪ್ರಾಶಸ್ತ್ಯದಲ್ಲಿ ಯಾರು ಅಂಗವಿಕಲರಿದ್ದಾರೆ, 60 ವರ್ಷ ಮೇಲ್ಪಟ್ಟವರು ಯಾರಿದ್ದಾರೆ, ಇವರೆಲ್ಲರಿಗೂ ಕೊಡುವಂಥ ಕೊರೋನಾ ವಾರಿಯರ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಜಿಲ್ಲಾಡಳಿತ ಈ ಲಸಿಕೆ ಹಾಕೋದ್ರ ಮೂಲಕ ಈ ಕೊರೋನಾ ನಿಯಂತ್ರಣಕ್ಕೆ ಬೇಕಾದಂಥ ಕಾರ್ಯಕ್ರಮ ಹಾಕ್ಕೊಂಡಿದೆ. ಮಾನ್ಯ ನಮ್ಮ ಸಂಸದರಾಗಿರುವಂಥ ನಳಿನ್ ಕುಮಾರ್ ಅವರು, ಶಾಸಕರಾದ ಭರತ್ ಶೆಟ್ಟರು ನಾವೆಲ್ಲ ಒಟ್ಟು ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವರಿಗೆ ಶುಭ ಹಾರೈಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಮೊದಲು 2,000 3,000 ಟೆಸ್ಟ್ ಆಗ್ತಾಯಿದ್ರೆ ಇವತ್ತು 10,000 15,000 ದಿನನಿತ್ಯ ಟೆಸ್ಟ್ ಆಗ್ತಾ ಇರೋದ್ರಿಂದಾಗಿ ಪಾಸಿಟಿವ್ ರೇಟ್ ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗಿದೆ. ಆದಷ್ಟು ಬೇಗ ಅದನ್ನು ನಿಯಂತ್ರಣ ತರಬೇಕು ಅಂತೇಳಿ ನಮ್ಮ ಆರೋಗ್ಯ ಇಲಾಖೆ ಜಿಲ್ಲಾಡಳಿತ ಒಟ್ಟಾಗಿ ನಿಭಾಯಿಸುವಂಥ ಪರಿಸ್ಥಿತಿ ಬಂದಿದ್ದೇವೆ. ಇದರಲ್ಲಿ ನಮಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಅದನ್ನು ನಿಯಂತ್ರಣಕ್ಕೆ ತರ್ತೇವೆ ಅನ್ನುವಂಥ ವಿಶ್ವಾಸವನ್ನು ಹೊಂದಿದ್ದೇವೆ. ಬ್ಯಾಂಕ್ ಆಫ್ ಬರೋಡಾದ ಡಿಜಿಎಂ ಗಾಯತ್ರಿ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರ ಬ್ಯಾಂಕ್ ಆಫ್ ಬರೋಡಾ ರೆಡ್ ಕ್ರಾಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಈ ಪ್ರೋಗ್ರಾಮ್ ಮಾಡಿದ್ವಿ. ಆಸ್ DC explained, it has been organized to help the people who are all bedridden and who couldn't move out from the home. The vaccination will be done at their place itself. So we are very proud to associate with Dakshina Kannada administration and with Red Cross Society to do and Rotary Club Mangalore to do this activity. ಈ ಚಾಲನೆ ಕೊಟ್ಟ ಉದ್ದೇಶ, ಈ ವೆಹಿಕಲ್ನಲ್ಲಿ ಬಹುಶಃ ನಾವು ರಿಜಿಸ್ಟ್ರೇಷನ್ ತಗೊಂಡು ಪ್ರತಿಯೊಂದು ಮನೆಯಲ್ಲಿ ಬೆಡ್ ರಿಟರ್ನ್ ಇರ್ಬೋದು
ಅಥವಾ ಅಶಕ್ತರಿರ್ಬೋದು ಅಥವಾ ಸೂಪರ್ ಸೀನಿಯರ್ಸ್ ಅವರಿಗೆ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥವರು ನಮ್ಮ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಾವು ಪ್ರತಿಯೊಂದು ಒಂದೊಂದು ಪಿನ್ ಕೋಡ್, ಸಪೋಸ್ ಒಂದು ಪಿನ್ ಕೋಡಿನಲ್ಲಿ ಒಂದು 25 ಜನ ರಿಜಿಸ್ಟರ್ ಆದರೆ ಕೂಡಲೇ ಒಂದು ದಿನ ಹೋಗಿ ಅವರ ಮನೆಗೆ ಹೋಗಿ ನಾವು ವ್ಯಾಕ್ಸಿನೇಷನ್ ಕೊಟ್ಟು ಅಂಥ ಆಸಕ್ತರಿಗೆ ಒಂದು ಸಹಾಯ ಮಾಡುವಂಥ ಒಂದು ಮಹದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಖಂಡಿತ ಇದಕ್ಕೆ ನಮ್ಮ ಜಿಲ್ಲಾಡಳಿತ ಇರ್ಬೋದು, ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಬ್ಯಾಂಕ್ ಆಫ್ ಬರೋಡವು ಒಂದು ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ನಾಗರಿಕರು ಇದಕ್ಕೆಲ್ಲ ಕೋಆಪರೇಷನ್ ಕೊಟ್ಟರೆ ನಾವು ಮುಂದಿನ ದಿನದಲ್ಲಿ ನಮ್ಮ ಡಿಸ್ಟಿಕ್ಕಲ್ಲಿರುವ ಎಲ್ಲ ಈ ಆಸಕ್ತರಿಗೆ ಬೆಡ್ ರಿಟರ್ನ್ ಇರ್ಬೋದು ಅಥವಾ ಡಿಸೇಬಲ್ಡ್ ಪರ್ಸನ್ಗಳಿಗೆ ನಾವು ಮುಖ್ಯವಾಗಿ ಅವರಿಗೆ ವ್ಯಾಕ್ಸಿನೇಷನ್ ಕೊಟ್ಟು ಅವರನ್ನು ನಾವು ವ್ಯಾಕ್ಸಿನೇಷನ್ ಮುಗಿಸುವ ಒಂದು ಕಾರ್ಯಕ್ರಮ ಮಾಡಿದರೆ ನಮ್ಮ ಈ ಕೊರೋನಾ ಸೆಕೆಂಡ್ ವೇವ್ ಫೈಟಲ್ಲಿ ನಮ್ಮ ಒಂದು ದೊಡ್ಡದಾದ ಒಂದು ಸಕ್ಸಸ್ ನಮಗೆ ಸಿಗ್ತದೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಇಲ್ಲ. ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಗುರುಕಾರ್ಯರು ಶಾಂತರಾಮ ಶೆಟ್ಟಿ, ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಶಾಸಕರು ಪ್ರಭಾಕರ ಶರ್ಮಾ, ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆದ ಮುಖ್ಯಸ್ಥರು ಪ್ರಭಾಕರ ಶರ್ಮಾ ಪಾಲ್ದೆತ್ತೊಂಡೆರು. ಕುಡ್ಲಡು ಜೂನ್ 21 ಮುಟ್ಟ ಲಾಕ್ಡೌನ್ ಇತ್ತದು ಕಟ್ಟುನಿಟ್ಟದ ಕ್ರಮದೆ ತೊಂಡೆರಂಡಲ ಜನ ಒಟ್ರಾಸಿ ತಿರ್ಗೊಂದು ಕೊರೋನಾ ಮಾರ್ಗಸೂಚಿಲೇನು ಮೀರೊಂದುಲ್ಲೆರ. ಕದ್ರದ ಮಾರ್ಕೆಟ್ ಕಾಂಡನೆ ಬಾರಿ ಜನ ಸೇರುನು ಮಾತ್ರಾತ್ ಮಲ್ಲ ಮಲ್ಲ ಕಾರ್ಲೆನು ಮಾರ್ಗೊಡೆ ಅಡ್ಡಾದಿಡ್ಡಿದು ಉಪದ್ರ ಕೊರೊಂದುಲ್ಲೆರ. ಕುಡ್ಲಡು ಜೂನ್ 21 ಮುಟ್ಟ ಲಾಕ್ಡೌನ್ ದುಂಬರಿದನ ಕಟ್ಟುನಿಟ್ಟದ ಆದೇಶ ಇತ್ತುಂಡಲ ಜನ ಒಟ್ರಾಸಿ ತಿರ್ಗೊಂದುಲ್ಲೆರ. ನಗರದ ಮುಖ್ಯ ಮಾರ್ಕೆಟ್ಲೆಡು ಒಂಜಿ ಕದ್ರಾ ಮಾರ್ಕೆಟ್ ಕಾಂಡೆನೆ ಬಾರಿ ಜನ ಸೇರೊಂದುಲ್ಲೆರ. ಮಾರ್ಕೆಟ್ಗೆ ಬರ್ಪುನಕ್ರು ಬಾರಿ ಮಲ್ಲ ಮಲ್ಲ ಕಾರ್ಲೆನು ಮಾರ್ಗದ ಬರಿಟ್ ಒಟ್ರಾಸಿ ಉಂತಾದು ಸಂಚಾರಗೂ ಉಪದ್ರ ಕೊರೊಂದುಲ್ಲೆರ. ಒಟ್ರಾಸಿ ಗಾಡಿಲೇನು ಉಂತಾದು ಮಾರ್ಗ ಬಂದು ಬೋರುಂಡು ತುರ್ತು ಸಂಚಾರ ದಕ್ಲಿಗೂ ಪೋಯರೆ ಬರಿಯರೆ ಕಷ್ಟ ಆತಂಡ. ಮುಲ್ಪ ಪೊಲೀಸರು ಇಜ್ಜಂದೆ ಸಮಸ್ಯೆ ನನಲಾತ ಹೆಚ್ಚಾತಂಡ. ದಿನನಿತ್ಯದ ವಸ್ತುಲೇನು ದೆತೊನರೆ ಕಾಂಡೆ ಆದಿರ್ದು 10 ಗಂಟೆ ಮುಟ್ಟ ಅವಕಾಶ ಕೊರ್ದಿತ್ತದು. ಈ ಪೊರ್ತುಡು ಪೊಲೀಸರೇನು ಕರ್ತವ್ಯ ಗುದ್ದಿಂದ ಅನುಕೂಲ ಆತುಂದು ಜನ ಒತ್ತಾಯ ಮಲ್ತೊಂದುಲ್ಲೆರೋ. ಒಡಿಪು ಜಿಲ್ಲೆ ಉಚ್ಚಿಲದ ರಾಜಮಾರ್ಗದ ಬರಿಟ್ಟು ಕುರ್ತಿಲ್ ಬೊಕ ಕಜೌಲೇನು ದೊರ್ತುದು ಪದ್ರಾಡಾಯರಿತ್ತಿನ ಹುಬ್ಬಳ್ಳಿದ ಗಾಡಿ ಒಂಜೇನು ಸಾರ್ವಜನಿಕರ ಬೊಕ ಗ್ರಾಮ ಪಂಚಾಯತ್ ಸದಸ್ಯರು ತಡೆತದು ದಂಡ ಪಾಡ್ಪಾದೆರ. ಹುಬ್ಬಳ್ಳಿದಾಯ ಗಾಡಿಡು ಬಚ್ಚಂಗಾಯಿ ಕನತದು ಕುಡ್ಲದ ಮಾರ್ಕೆಟ್ಗೆ ಪಾಡ್ದು ಪಿರ ಪೋನಗ ಈ ಸಂಗತಿ ನಡೆತದ. ಒಡಿಪು ಜಿಲ್ಲೆ ಉಚ್ಚಿಲದ ರಾಷ್ಟ್ರೀಯ ರಾಜಮಾರ್ಗ ಅಜ್ಪತ್ ಆಜೆತ ರಡ್ಡು ಬರಿಟ್ಲ ದಕ್ಕುನ ವಸ್ತು ಕಜೌಲೇನು ದೊರ್ತುದು ಪದ್ರಾಡಾಯರೆ ಇತ್ತಿನ ಗಾಡಿನು ತಡೆತದು ದಂಡಪಾಡಿನ ಸಂಗತಿ ಉಚ್ಚಿಲ ಬಡ ಗ್ರಾಮ ಪಂಚಾಯತ್ ಸುತ್ತುದ ಅರಫಾ ಹೋಟೆಲ್ ಕೈತಲ್ ನಡೆತದ. ಶುಕ್ರವಾರ ಬಯ್ಯಗು ಹುಬ್ಬಳ್ಳಿ ಮೂಲದ ಗಾಡಿ ಕುಡ್ಲದ ಮಾರ್ಕೆಟ್ ಬಚ್ಚಂಗಾಯಿ ಲೋಡು ಜಪಡಾದು ಹುಬ್ಬಳ್ಳಿ ದಂಚಿ ಪೋನಗ ಕುರಿದಿನ ಬಚ್ಚಂಗಾಯಿಲೇನು ಬಾಕಿ ವಸ್ತುಲೇನು ಉಚ್ಚಿಲದ ರಾಜಮಾರ್ಗದ ಬರಿಟ್ಟು ದೊರ್ತುದು ಡ್ರೈವರ್ ಪದ್ರಾಡಾಯರೆ ತೂತೆ. ಅಪಗ ಗ್ರಾಮ ಪಂಚಾಯತ್ ಸದಸ್ಯರು ಬೊಕ ಸಾರ್ವಜನಿಕರು ಗಾಡಿನು ಉಂತಾದೆರ. ಪಂಚಾಯತ್ ದಕಲು ಜಾಗಿಗೆ ಬತ್ತದು ದಂಡ ಪಾಡ್ದು ದೊರ್ತುದಿನ ಕುರ್ತೆಲನು ಮಾತ ಅವೇ ಗಾಡಿಗೂ ಕೂಡ ಪಾಡ್ಪಾದು ಜಾಗ್ರತೆ ಪಂತೆರ. ಈ ಪೊರ್ತುಡು ಗ್ರಾಮ ಪಂಚಾಯತ್ ಸದಸ್ಯರು ಮಜೀದ್ ಪೊಲ್ಯ ಪಾತಿರ್ದು ಪಂಚಾಯತ್ ಸುತ್ತುಡು ಕಜೌಲೇನು ಪಾಡ್ಯರೆ ಜಾಗೇಜ್ಜಿ ಗಾಡಿಲೇನ ಡ್ರೈವರ್ಲು ಕೋರಿದ ಬೊಕ ಬಾಕಿದ ಹೇಸಿಗೆ ವಸ್ತುಲೇನು ಮಾರ್ಗದ ಬರಿಟೆ ದಕ್ಕದು ಬಲಿಪುಯರ. ಮಾರ್ಗದ ಬರಿಟ್ ಏರಿ ಎಂಚಿನ ದಕ್ಕದು ಪೋಂಡಲ ಕ್ರಮದೆತ್ತುನ್ನುವ ಅಂದು ಜಾಗ್ರತೆ ಪಂಡೆರ. ಇಲ್ಲಿ ನಿರಂತರವಾಗಿ ರಸ್ತೆ ಬದಿಯಲ್ಲಿ ಕಸಗಳನ್ನು ರಸ್ತೆಯಲ್ಲಿ ಹೋಗುವ ಗಾಡಿಗಳು ಕಸಗಳನ್ನು ಇಲ್ಲಿ ರಸ್ತೆ ಬದಿಯಲ್ಲಿ ಹಾಕಿ ಹೋಗ್ತಾ ಇದೆ. ಇದನ್ನು ನಾವು ಪಂಚಾಯತ್ ವತಿಯಿಂದ ಗ್ರಾಮ ಪಂಚಾಯತ್ ವತಿಯಿಂದ ಇದನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಈಗ ಒಂದು ಗಾಡಿಗೆ ಹುಬ್ಬಳ್ಳಿಯ ಮೂಲದ ಗಾಡಿ ಒಂದು ಕಲ್ಲಂಗಡಿಯನ್ನು ಆಳದ ಕಲ್ಲಂಗಡಿಯನ್ನು ಒಂದು ಲೋಡ್ ಸಹ ಇರ್ಬೋದು ಅಷ್ಟರಲ್ಲಿ ಈ ಕೆಳಗೆ ಹಾಕಿ ರಸ್ತೆ ಪಕ್ಕದಲ್ಲಿ ಹಾಕಿ ಈಗ ಅವರು ಪರಾರಿ ಆಗುವಾಗ ಪಂಚಾಯತಿನ ಸದಸ್ಯರು ಮತ್ತು ಇಲ್ಲಿಯ ಮಹಾಲಕ್ಷ್ಮೀಧರ ಅಧ್ಯಕ್ಷರೆಲ್ಲ ಸೇರಿ ಈಗ ಅವರನ್ನು ಅಡ್ಡಗೆ ನಿಲ್ಲಿಸಿದ್ದಾರೆ. ಅದೇ ರೀತಿ ಅವರ ಇದರನ್ನು ಅವರಿಗೆ ಪಂಚಾಯತ್ಗೆ ಆ ಗಾಡಿಯನ್ನು ತಗೊಂಡು ಹೋಗಿ ಮತ್ತು ಅದಕ್ಕೆ ಅವರಿಗೆ ಬೇಕಾದ ಯಾವ ವ್ಯವಸ್ಥೆ ಉಂಟು ಪಂಚಾಯತ್ ಮುಖಾಂತರ ಮಾಡ್ತೇವೆ. ಫ್ಲೈಯಿಂಗ್ ಸಿಕ್ಕು ಪುದರ್ ಪಡೆದಿತ್ತಿನ ಭಾರತದ ಅಥ್ಲೆಟಿಕ್ಸ್ ಕೊಬ್ಬುದ ಬಿರ್ಸೆ ಮಿಲ್ಕಾ ಸಿಂಗ್ ಶುಕ್ರವಾರ ರಾತ್ರಿ ಮಹಾಲಿಯ ಆಸ್ಪತ್ರೆ ತೀರಿಯರು. ಅರೆಗೂ 93 ವರ್ಷ ಪ್ರಾಯ ದಂಗದನ 1958 ಮೀಟರ್ ಕಾಮನ್ವೆಲ್ತ್ ಗೊಬ್ಬುದ ಕೂಟುಡು ಬಂಗಾರದ ಪದಕ ಗೆಂದದು ಅವು ಭಾರತದ ಬಂಗಾರದ ಪದಕ ಗೆಂದಿನ ಸುರೂತ ವ್ಯಕ್ತಿಯಿಂದ ಪೆರ್ಮೆಗ್ ಸಂದದನ 1951 ಮೀಟರ್ ಪದ್ಮಶ್ರೀ ಪ್ರಶಸ್ತಿ ಪಡೆದಿತ್ತೆರ. ಫ್ಲೈಯಿಂಗ್ ಸಿಕ್ಕಿಂದು ಪುದರ್ ಪಡೆತಿನ ಅಥ್ಲೆಟಿಕ್ ಗೊಬ್ಬುದ ಬಿರ್ಸೆ ಮಿಲ್ಕಾ ಸಿಂಗ್ ಶುಕ್ರವಾರ ರಾತ್ರಿ ತೀರಿಯರ.
ಕೊರೋನಾ ಸೀಕಡು ಹುಷಾರಿ ಜಂದೈತಿನ ಅರೆನು ಮೇ 24 ಮೊಹಲಿಯಾ ಖಾಸಗಿ ಆಸ್ಪತ್ರೆಗೂ ಸೇರ್ಸಾದಿತ್ತಂಡ ಮಿಲ್ಕಾ ಸಿಂಗಿರ್ನ ಮಗೆ ಜೀವ್ ಮಿಲ್ಕಾ ಸಿಂಗ್ ಅಮ್ಮಿರು ತೀರ್ನ ಸುದ್ದಿನ ಗೊತ್ತು ಮಲ್ತಿದೆರ. ಮಿಲ್ಕಾ ಸಿಂಗ್ನ ಬೊಡೆದಿ ನಿರ್ಮಲಾ ಕೌರ್ 5 ದಿನದ ದುಂಬು ತೀರ್ದೆರ. ಕೋವಿಡ್-19 ಪರೀಕ್ಷೆದ ವರದಿ ವಾರದ ಸುರುಕೆ ನೆಗೆಟಿವ್ ಬೈದನ 5 ಬೊಕ್ಕ ಅರೆನು ಚಂಡೀಗಢದ ವೈದ್ಯಕೀಯ ಕಾಲೇಜ್ದ ಕೋವಿಡ್ ಐಸಿಯು ವಾರ್ಡ್ ಹಿಡ್ದು ಸಾಮಾನ್ಯ ಐಸಿಯುಗೂ ಪಾಡ್ದಿತ್ತೆರ. ದಿನೋಡ್ದು ದಿನ ಆರೋಗ್ಯ ಕೆಟ್ಟದು ತೀರ್ದೆರ. 1928 ನವೆಂಬರ್ 20 ಪಾಕಿಸ್ತಾನದ ಗೋವಿಂದಪುರ ಟು ಮಿಲ್ಕಾ ಸಿಂಗ್ ಹುಟ್ಟುದು ಭಾರತ ರಡ್ಡು ಪಾಲ ಆನಗ ಭಾರತಗೂ ಬೈತೆರ. ಕಾಮನ್ವೆಲ್ತ್ ಗೊಬ್ಬುಡು ಅಥ್ಲೆಟಿಕ್ಸ್ ಬಂಗಾರದ ಪದಕ ಗೆಂದಿನ ಭಾರತದ ಸುರುತ ಗೊಬ್ಬುದಾರಂದು 1958 ದಾಖಲೆ ಮಲ್ತದಿತ್ತೆರ. 2018 ಡಿಲ್ಲಿಡು ಕೃಷ್ಣ ಪೂಂಜಾ ಡಿಸ್ಕಸ್ ಥ್ರೋ ಗೊಬ್ಬುಡು ಬಂಗಾರದ ಪದಕ ಪಡೆಪು ನಡೆ ಮುಟ್ಟ ಬಂಗಾರದ ಪದಕದ ದಾಖಲೆ ಮಿಲ್ಕಾ ಸಿಂಗ್ ಎರಡನೇ ಇತ್ತಂಡ. ಮಿಲ್ಕಾ ಸಿಂಗ್ 44.5 ಸೆಕೆಂಡ್ ದಾಖಲೆ ಮಲ್ತದು ಆಫ್ರಿಕಾದ ಬಲಿಪುನ ಗೊಬ್ಬುದ ಬಿರ್ಸೆ ಮಾಲ್ಕೊಮ್ ಸ್ಪೆನ್ಸ್ರೆಗ್ ಸೋಪಾದೆರ. 1958 ಕಾಮನ್ವೆಲ್ತ್ ಚಾಂಪಿಯನ್ 4 ಸರ್ತಿ ಏಷ್ಯನ್ ಗೇಮ್ಸ್ ಚಾಂಪಿಯನ್ ಆದಿತ್ತಿನ ಮಿಲ್ಕಾ ಸಿಂಗ್ 1980 ರೋಮ್ ಒಲಿಂಪಿಕ್ಸ್ ಪಾಲ್ದೆ ತೊಂದೆರ. ಭಾರತದ ವಾಲಿಬಾಲ್ ಕೂಟದ ಮಾಜಿ ನಾಯಕಿ ನಿರ್ಮಲಾ ಕೌರ್ ಮೆರೆನು ಮದ್ಮೆ ಆತಿನ ಸಿಂಗ್ರೆಗ್ ಮೂಜಿ ಪೊಣ್ಣು ಒರಿ ಆಣ್ ಸೇರ್ದು 4 ಜನ ಜೋಕುಲು. ಮಗೆ ಜೀವ್ ಸಿಂಗ್ 14 ಅಂತಾರಾಷ್ಟ್ರೀಯ ಗಾಲ್ಫ್ ಟೂರ್ನಿಲೆಡ್ ಗೆಂದೆರ. ಭಾರತ ಸರ್ಕಾರ ಮಿಲ್ಕಾ ಸಿಂಗ್ರೆಗ್ 1951 ಪದ್ಮಶ್ರೀ ಪ್ರಶಸ್ತಿ ಕೊಡ್ತುಂಡು. ಬಾಲಿವುಡ್ ಮಿಲ್ಕಾ ಸಿಂಗ್ ಬದುಕದ ಕತೆ ಭಾಗ್ ಮಿಲ್ಕಾ ಭಾಗ್ ಪುದರ್ಡ್ ಸಿನಿಮಾ ಆದ ಹಿಟ್ ಸಿನಿಮಾ ಪನ್ಪುನ ಪೆರ್ಮೆಗ್ ಸಂದದಂಡ. ಮಿಲ್ಕಾ ಸಿಂಗ್ ತೀರ್ನೆಕ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ, ಪಂಜಾಬ್ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಬೇಜಾರ್ ತೆರಿಪಾದೆರ. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿಲು. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಹೆಚ್ಚಾಯಿ ನೀಡಿದವರ ಮಾತಾ ಕಡೆಟ್ಲ ಬಿಗುತ್ತ ಬಂದೋಬಸ್ತ್. ಪಾಸಿಟಿವಿಟಿ ರೇಟ್ ಕಮ್ಮಿ ಆತನು ಆಂಡಲ ನಮ್ಮ ಜವಾಬ್ದಾರಿಡು ಕೆಲಸ ಮಲ್ಪೊಡಾತನು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ. ಶಕ್ತಿದಾಂತಿನಕ್ಲೆಗೂ ಪರಬೆರೆಗೂ ಕೊರೋನಾ ಲಸಿಕೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, ರೋಟರಿ ಕ್ಲಬ್ ಬೊಕ್ಕ ಬ್ಯಾಂಕ್ ಆಫ್ ಬರೋಡಾದ ಒಟ್ಟು ಸೇರಿಗೆಡು ಕುಡ್ಲಡು ಸಂಚಾರಿ ಲಸಿಕಾ ಕೇಂದ್ರ ಉದಿಪನ. ಉಚ್ಚಿಲ ರಾಜಮಾರ್ಗದ ಬರಿಟ್ ಬಚ್ಚಂಗಾಯ್ದ ಕುರ್ತಿಲ್ ಕಜವು ಮಾತ ದೊರೆತಿನ ಹುಬ್ಬಳ್ಳಿ ಗಾಡಿದಾಯಗ ದಂಡ. ಮಹಾನಗರ ಪಾಲಿಕೆ ಸುತ್ತುಡು ಬ್ಲಾಕ್ ಸ್ಪಾಟ್ ಬೋರ್ಡ್ ಪಾಡ್ನ ಜಾಗೆಡ್ ಕಜವು ದಕ್ಕಂಡ ದಂಡ. ಮೇಯರ್ ಪ್ರೇಮಾನಂದ ಶೆಟ್ಟಿ. ಅನ್ಲಾಕ್ ಆಂಡಲ ಹೊರಡ್ದೊರನೆ ಬಸ್ಸಲಿನ ಮಾರ್ಗಗು ಜಪುಡಾಯರೆ ಕಷ್ಟ. ಬಂದಡಿತ್ತಿ ನೀಡಿದವರ 50,000 ಖರ್ಚು ಬೂರುಂಡು ಸರ್ಕಾರ ಗುಮನ ಕೊರಡು ದಿಲ್ರಾಜ್ ಆಳ್ವ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.